ಇದು ಕೃಷ್ಣನಗರಿ ಉಡುಪಿಯಿಂದ ಬಂದರು ನಗರಿ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 66ರ ರಸ್ತೆ. ಉಡುಪಿ, ಉದ್ಯಾವರ, ಕಟಪಾಡಿ, ಪಾಂಗಳ, ಕಾಪು, ಮೂಳೂರು, ಉಚ್ಚಿಲ, ಪಡುಬಿದ್ರಿ, ಹೆಜಮಾಡಿ ಮೂಲಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪರ್ಕಿಸುವ ಈ ಹೆದ್ದಾರಿ ಇದೀಗ ವಾಹನ ಸವಾರರ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಹೌದು, NH66 ಕರಾವಳಿಯ 4 ಪ್ರಮುಖ ಹೆದ್ದಾರಿಗಳಲ್ಲಿ ಒಂದು. ಆದರೆ ಈ ಹೆದ್ದಾರಿಯು ಇತ್ತೀಚಿನ ದಿನಗಳಲ್ಲಿ ಹಲವಾರು ಅವ್ಯವಸ್ಥೆಗಳಿಂದ ಕೂಡಿದ್ದು, ಧುತ್ತನೆ ಎದುರಾಗುವ ಹೊಂಡ ಗುಂಡಿಗಳು ಚಾಲಕರಿಗೆ ಆತಂಕವನ್ನ ಸೃಷ್ಟಿಸುತ್ತಿವೆ. ಕೃಷ್ಣಾನಗರಿ ಉಡುಪಿಯ ಕರಾವಳಿ ಬೈಪಾಸ್ನಿಂದ ಪ್ರಾರಂಭಿಸಿ ಉದ್ಯಾವರದ ಬಲಾಯಿಪಾದೆ, ಕಿನ್ನಿಮುಲ್ಕಿ, ಕಟಪಾಡಿ ಜಂಕ್ಷನ್ ಸೇರಿದಂತೆ ಹಲವು ಕಡೆ ಬೃಹತ್ತಾದ ಹೊಂಡಗಳು ಬಿದ್ದಿದ್ದು, ವೇಗವಾಗಿ ಬರುವ ವಾಹನ ಸವಾರರಿಗೆ ಇದು ಸವಾಲಾಗಿ ಪರಿಣಮಿಸಿವೆ. ಹೆಜಮಾಡಿ, ಸುರತ್ಕಲ್ ಎಂಬಂತೆ 3 ಕಡೆ ಈ ರಸ್ತೆಗೆ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದ್ದು, ಒಪ್ಪಂದದ ಪ್ರಕಾರ ಟೋಲ್ ಸಂಗ್ರಹದಿಂದ ಬಂದ ಹಣದಲ್ಲಿ ರಸ್ತೆಯನ್ನ ನಿರ್ವಹಣೆ ಮಾಡಬೇಕಾಗಿರುವುದು ಕಾಂಟ್ರಾಕ್ಟರ್ ಕಂಪನಿಯ ಜವಾಬ್ದಾರಿ. 2010ರಲ್ಲಿ ಈ ಹೆದ್ದಾರಿ ಕಾಮಗಾರಿಯ ಕುರಿತಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ನವಯುಗ ಟೋಲ್ ಕಂಪನಿಯ ನಡುವೆ ಒಪ್ಪಂದ ನಡೆದಿತ್ತು. ಈ ಒಪ್ಪಂದದ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಂಡ ಕಂಡು ಬಂದ 48 ಗಂಟೆಗಳ ಒಳಗಾಗಿ ಅವುಗಳನ್ನು ರಿಪೇರಿ ಮಾಡುವುದು ಕಂಪನಿಯ ಜವಾಬ್ದಾರಿ. ಆದರೆ ಇದ್ಯಾವುದನ್ನು ಮಾಡದೆ ನವಯುಗ ಟೋಲ್ ಕಂಪನಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇರೋದು ಇದೀಗ ವಾಹನ ಸವಾರರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಕೆಲವೊಂದು ಕಡೆಗಳಲ್ಲಿ ಸುಮಾರು 2 ಅಡಿ ಆಳದಷ್ಟು ಗುಂಡಿಗಳಿದ್ದು, ಮಳೆ ಬಂದ ಸಂದರ್ಭದಲ್ಲಿ ಇವುಗಳಲ್ಲಿ ನೀರು ನಿಂತು ವಾಹನ ಸವಾರರಿಗೆ ಮತ್ತಷ್ಟು ಅಪಾಯಕ್ಕೆ ಆಹ್ವಾನವನ್ನ ನೀಡುತ್ತಿದೆ. ವಾರದ ಹಿಂದೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪವಾದಾಗ 10 ದಿನಗಳ ಒಳಗೆ ಗುಂಡಿಗಳನ್ನು ಮುಚ್ಚಿ ರಸ್ತೆಯನ್ನ ಸರಿ ಮಾಡಲು ಆದೇಶಿಸಲಾಗಿತ್ತು. ಆದರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದ ನವಯುಗ ಕಂಪನಿ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಉಡುಪಿಯ ಕರಾವಳಿ ಬೈಪಾಸ್ ಬಳಿ ವೇಗವಾಗಿ ಬರುತ್ತಿದ್ದ ಕಾರೊಂದು ಹೆದ್ದಾರಿಯಲ್ಲಿ ಇದ್ದ ನೀರಿನ ಸೆಳೆತಕ್ಕೆ ಸಿಲುಕಿ ಡಿವೈಡರ್ ದಾಟಿ ಸರ್ವಿಸ್ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಬೈಕ್ ಸವಾರನ ಮೇಲೆ ಬಿದ್ದಿತ್ತು. ಈ ಘಟನೆಯಲ್ಲಿ ಓರ್ವ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದು, ಮತ್ತೋರ್ವ ಸವಾರನ ಕಾಲಿಗೆ ತೀವ್ರತರದ ಗಾಯಗಳಾಗಿದ್ದವು. ಡಿವೈಡರ್ ಬಳಿಯೇ ಮಳೆಯಿಂದಾಗಿ ನೀರು ಸಂಗ್ರಹವಾಗ್ತಾ ಇದ್ದು, ಇದರಿಂದಾಗಿ ವೇಗವಾಗಿ ಬರುವ ವಾಹನಗಳು ನಿಯಂತ್ರಣ ತಪ್ಪುವ ಸಂದರ್ಭ ಕೂಡ ಆಗಾಗ ನಡೆಯುತ್ತಿದೆ. ಇದರಲ್ಲಿ ತುಂಬಾ ಹೊಂಡಗಳೆಲ್ಲ ಆಗಿದೆ. ನೀರು ಇಷ್ಟು ಟೋಲ್ ಎಲ್ಲ ತಗೊಳ್ತಾರೆ, ಆದರೂ ಅವರು ಕೆಲಸ ಮಾಡ್ತಾ ಇಲ್ಲ. ಒಂದು ಸೈಡ್ ಹೋಗ್ಲಿಕ್ಕೆ 100 ರೂಪಾಯಿ ತಗೊಳ್ತಾರೆ, ಹೋಗ್ಲಿಕ್ಕೆ 100 ರೂಪಾಯಿ ತಗೊಳ್ತಾರೆ. ನಾನು ಸಹ ತುಂಬ ಕಂಪ್ಲೇಂಟ್ ಮಾಡಿದ್ದೇನೆ ಟೋಲ್ ಬೂತಲ್ಲಿ, ಆದರೂ ಏನು ಆ್ಯಕ್ಷನ್ ತಗೊಳ್ತಾ ಇಲ್ಲ ಇವರೆಲ್ಲ. ರಾತ್ರಿ ಈಗ ಹೊಂಡಗಳೆಲ್ಲ ಆಗಿದಲ್ಲ, ಇದು ನೀರು ತುಂಬಿದಾಗ ನಮ್ಗೆ ಗೊತ್ತಾಗೋದಿಲ್ಲ ಹೊಂಡ ಇದೆಯಾ ಇಲ್ವಾ. ನಾವು ಬರ್ತಾ ಇರ್ತೇವೆ, ಈಗ 80-90ರಲ್ಲಿ ಬರ್ತಾ ಇರ್ತೇವೆ, ಆ ಹೊಂಡಕ್ಕೆ ಬಿದ್ದರೆ ಆಕ್ಸಿಡೆಂಟ್ ಆಗೋದು ಖಂಡಿತ. ಸಂಬಂಧಪಟ್ಟವರು ನೋಡಿ ಇದು ಕ್ಲಿಯರ್ ಮಾಡಬೇಕು. ಇದೀಗ ಹೆದ್ದಾರಿಯ ಗುತ್ತಿಗೆ ವಹಿಸಿರುವ ನವಯುಗ ಕಂಪನಿ ತೇಪೆ ಕಾಮಗಾರಿ ಆರಂಭಿಸಿದ್ದರೂ ಕೂಡ ಒಂದೇ ಮಳೆಗೆ ಡಾಮಾರು ಕಿತ್ತು ಹೋಗಿ ಮತ್ತೆ ಹೊಂಡ ಬೀಳುತ್ತಲಿದೆ. ಜನರಿಗೆ ಸುಖಕರ ಪ್ರಯಾಣವನ್ನ ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ನಿರ್ಮಾಣವಾದ ಈ ರಾಷ್ಟ್ರೀಯ ಹೆದ್ದಾರಿ ಜನರ ಜೀವಕ್ಕೆ ಅಪಾಯವನ್ನ ಉಂಟು ಮಾಡುತ್ತಿರುವುದು ವಿಪರ್ಯಾಸವೇ ಸರಿ. ಅಧಿಕಾರಿ, ಜನಪ್ರತಿನಿಧಿಗಳು ಪ್ರಾಣ ಬಲಿಗೆ ಕಾಯದೆ ಸೂಕ್ತ ಸಮಯದಲ್ಲಿ ಈ ಕುರಿತಾಗಿ ಗಮನ ಹರಿಸಿ ಜನರ ಪ್ರಾಣ ಉಳಿಸಲಿ ಎನ್ನುವ ಇರಾದೆ ಜನಸಾಮಾನ್ಯರದ್ದಾಗಿದೆ. ಪ್ರಮೋದ್ ಸುವರ್ಣ, ಕಟಪಾಡಿ, ನಮ್ಮ ಕೂಡಲ ನ್ಯೂಸ್ 24/7.